ಮಳೆಗಾಲ ಬಂತಂದ್ರೆ ಸಾಕು ಡೇಂಜರಸ್ ಕಿರು ಸೇತುವೆಯ ಮೇಲೆ ಇಲ್ಲಿನ ಜನರ ಸರ್ಕಸ್. 2 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಕೊಂಡಿಯ ಮೇಲೆ ಪ್ರಾಣ ಭೀತಿಯಲ್ಲೇ ಸಂಚಾರ. ಇದುವರೆಗೂ ಯಾವುದೇ ಮನವಿಗಳಿಗೆ ಸ್ಪಂದಿಸದ ಸರ್ಕಾರ. ಬೈಂದೂರು ತಾಲೂಕು ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಒಂದು ಎಂದು ಗುರುತಿಸಿಕೊಂಡಿದೆ. ಮುಖ್ಯವಾಗಿ ಬೈಂದೂರು ತಾಲೂಕಿನಲ್ಲಿ ಮೂಲಭೂತ ಸಮಸ್ಯೆಗಳೇ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಈ ಕುಖ್ಯಾತಿ ಬಂದಿದೆ ಎಂದರೆ ತಪ್ಪಾಗಲಾರದು. ಇಲ್ಲಿನ ಕುഞ്ഞാಡಿ ಸಮೀಪದ ಹಾರ್ಮನ್ನಲ್ಲಿ ಸಂಪರ್ಕ ರಸ್ತೆ ಇಲ್ಲದ ಕಾರಣ ಅನಿವಾರ್ಯವಾಗಿ ಕಾಲು ಸಂಕ ಅಥವಾ ಕಿರು ಸೇತುವೆಯ ಸಂಪರ್ಕಕ್ಕೆ ಮುಖ್ಯ ಆಧಾರ. ಪ್ರತಿ ವರ್ಷವೂ ಮಳೆಗಾಲಕ್ಕೂ ಮುನ್ನ ಊರಿನ ಹಿರಿಯರು ಎಲ್ಲ ಸೇರಿ ಅಡಿಕೆ, ತೆಂಗು ಮತ್ತು ಸ್ಥಳೀಯವಾಗಿ ಲಭ್ಯವಿರುವ ಮರಗಳನ್ನು ಬಳಸಿ ಪುಟ್ಟ ತೊರೆಗಳಿಗೆ ಕಿರು ಸೇತುವೆಯನ್ನು ನಿರ್ಮಿಸುತ್ತಾರೆ. ಈ ಸೇತುವೆಗಳೇ ಇಲ್ಲಿನ ಜನರ ಸಂಪರ್ಕ ಸಾಧನ. ಮಳೆಗಾಲದಲ್ಲಿ ಜೀವವನ್ನು ಕೈಯಲ್ಲಿ ಹಿಡಿದು ಈ ಮರದ ಸೇತುವೆ ಮೇಲೆ ಸಾಗುತ್ತಾ ದೈನಂದಿನ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ. ಮಳೆ ಹೆಚ್ಚಾದಲ್ಲಿ ಈ ತೊರೆಗಳು ಉಕ್ಕಿ ಹರಿಯುವ ಹಿನ್ನೆಲೆಯಲ್ಲಿ ಈ ಭಾಗದ ಜನರ ಸಂಪರ್ಕ ಕೊಂಡಿ ಕಡಿತವಾಗುತ್ತದೆ. ಇಂತಹ ಅಪಾಯಕಾರಿಯಾಗಿರುವ ಸಂದರ್ಭದಲ್ಲಿ ಪ್ರಾಣ ಪಣಕ್ಕೆ ಇಟ್ಟು ದಾಟುವ ಅದೆಷ್ಟು ಮಂದಿಯ ಜೀವ ಕಳೆದುಕೊಂಡ ಉದಾಹರಣೆ ಕೂಡ ಇದೆ. ಇನ್ನು ನೀರು ಹೆಚ್ಚಿರುವ ಸಂದರ್ಭದಲ್ಲಿ ಸೇತುವೆಯಲ್ಲಿ ಹೋಗಲು ಸಾಧ್ಯವಿಲ್ಲ. ಅಲ್ಲದೆ ಕಾಲು ಜಾರುವ ಅಪಾಯ ಕೂಡ ಇದೆ ಎಂದು ವಿದ್ಯಾರ್ಥಿನಿ ಸುಷ್ಮಿತಾ ಎಂಬವರು ಸಮಸ್ಯೆ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಮತ್ತು ನನ್ನ ತಂಗಿರೆಲ್ಲರೂ ಇದೇ ಸೇತುವೆ ಮೇಲೆ ಕಾಲೇಜ್ಗೆ, ಸ್ಕೂಲ್ಗೆ ಹೋಗ್ತಾ ಇದ್ದೇವೆ. ಇದೇ ಸೇತುವೆ ಮೇಲೆ ಹೋಗಬೇಕಾದ್ರೆ ನೀರು ಜಾಸ್ತಿ ಆಗುತ್ತೆ. ನೀರು ಜಾಸ್ತಿ ಆದರೆ ನಡ್ಕೊಂಡು ಹೋಗೋದಕ್ಕಾಗೋದಿಲ್ಲ, ಜಾರುತ್ತೆ ಕೂಡ. ಜಾರಿದ್ರೆ ಒಬ್ಬರನ್ನ ಹಿಡ್ಕೊಂಡು ಬೇಕಾಗುತ್ತೆ. ದಿನಾನು ಒಬ್ರು ಕರ್ಕೊಂಡು ಹೋಗಬೇಕು, ಇನ್ನೊಬ್ಬರನ್ನ ಬಿಟ್ಟು ಹೋಗೋದಕ್ಕೆ ಬರಬೇಕಾಗತ್ತೆ. ಮನೇಲಿರೋದು ಒಬ್ಬರೇ, 3 ಜನನ ಕರ್ಕೊಂಡು ಬರೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೀರು ಒಂದು ವೇಳೆ ಜಾಸ್ತಿ ಆಯಿತು ಅಂದರೆ ಇದ್ರ ಮೇಲೆ ನಡ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಕಾಲೇಜಿಗೆ ರಜೆ ಹಾಕಬೇಕಾಗತ್ತೆ. ದಿನಾನೂ ರಜೆ ಅಂತ ಹೇಳಿದ್ರೆ ಕಾಲೇಜಿಗೆ ಹೋಗೋದು ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಸೇತುವೆ ವ್ಯವಸ್ಥೆ ಬೇಕಂತ ನಾನು ಕೇಳ್ತೀನಿ. ಇಲ್ಲಿ ನೀರು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎತ್ತರವಾಗಿ ಬೇಕು ಸೇತುವೆ. ಸ್ವಲ್ಪ ಜಾರೋದ್ರಿಂದ ಮೇಲ್ಗಡೆನೇ ಸೇತುವೆ ಇರಲಿ ಅಂತ ನಾನು ಕೇಳ್ತೀನಿ. ಹಾರ್ಮನ್ ಭಾಗದ ಈ ಪುಟ್ಟ ಕಿರು ಸೇತುವೆ ಸ್ಥಳೀಯರೇ ನಿರ್ಮಿಸಿಕೊಂಡ ಕಿರು ಸೇತುವೆ. ಇಲ್ಲಿನ ಸುತ್ತಮುತ್ತಲಿನ ಸುಮಾರು 10 ರಿಂದ 15 ಮನೆಗಳಿಗೆ ಯಾವುದೇ ರಸ್ತೆ ಸಂಪರ್ಕ ಇಲ್ಲದ ಹಿನ್ನೆಲೆಯಲ್ಲಿ ಈ ಕಿರು ಸೇತುವೆ ಸಂಪರ್ಕಕ್ಕೆ ಕೊಂಡಿ. ಪ್ರತಿನಿತ್ಯ ಶಾಲೆಗೆ ತೆರಳುವ ಪುಟ್ಟ ಮಕ್ಕಳು, ಕಾಲೇಜಿಗೆ ತೆರಳುವ ವಿದ್ಯಾರ್ಥಿನಿಯರು ಈ ಕಾಳು ಸಂಕದ ಮೂಲಕ ವಿದ್ಯಾಕೇಂದ್ರಗಳಿಗೆ ತೆರಳಬೇಕಾದ ಅನಿವಾರ್ಯತೆ ಇದೆ. ಇನ್ನು ಈ ಭಾಗದಲ್ಲಿ ಯಾವುದಾದರೂ ಅವಘಡ ಅಥವಾ ಆರೋಗ್ಯ ಸಮಸ್ಯೆ ಕಂಡುಬಂದರೆ ವ್ಯಕ್ತಿಯನ್ನು ಕುರ್ಚಿ ಮೇಲೆ ಕೂರಿಸಿಕೊಂಡು ಈ ಕಿರು ಸೇತುವೆ ದಾಟಿ ಚಿಕಿತ್ಸೆ ನೀಡಬೇಕಾದ ಪರಿಸ್ಥಿತಿ ಕೂಡ ಇದೆ. ಬೈಂದೂರು ಭಾಗದಲ್ಲಿ ಇಂಥ 400ಕ್ಕೂ ಅಧಿಕ ಕಿರು ಸೇತುವೆಗಳಿದ್ದು ಇದುವರೆಗೂ ಕೆಲವೇ ಕಿರು ಸೇತುವೆಗಳು ಮಾತ್ರ ಅಭಿವೃದ್ಧಿ ಮಾಡಲಾಗಿದೆ. ಹಾಗಾಗಿ ಇಲ್ಲೊಂದು 8 ಮೀಟರ್ ಅಗಲದ ರಸ್ತೆ ನಿರ್ಮಿಸಿ ಕೊಡಬೇಕಿದೆ ಎನ್ನುವುದು ಸ್ಥಳೀಯರಾದ ಸುರೇಶ್ ಅವರ ಆಗ್ರಹ. ಈಗ ಯಾವುದೇ ಒಂದು 10 ಮನೆಗಳಿಗೆ ಒಂದು ರಸ್ತೆ ಇಲ್ಲ. ತುಂಬ ವರ್ಷದಿಂದ ರಸ್ತೆ ಇಲ್ಲ ನಮ್ಮ 10 ಮನೆಗಳಿಗೆ. ಏನೇ ಒಂದು ನಾವು ಮಾಡಬೇಕಿದ್ರೆ ನಾವು ಕೂಡ 1 ಕಿಲೋಮೀಟ್ರ್ ಆಚಿಂದ ಹೊತ್ಕೊಂಡು ಬಂದು ತಗೊಂಡು ಬಂದು ಇದು ಮಾಡಬೇಕು. ಮತ್ತು ಏನಾರು ಹುಷಾರಿಲ್ಲ ಇದಂತಾರೆ ಅದನ್ನು ಅವ್ರನ್ನು ಕೂಡ ಕುರ್ಚಿ ಮೇಲೆ ಕೂರಿಸ್ಕೊಂಡೇ ತಗೊಂಡು ಹೋಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. 1 ಕಿಲೋಮೀಟ್ರ್ ನಾವು ಕುರ್ಚಿ ಮೇಲೆ ಕೂರಿಸ್ಕೊಂಡೇ ತಗೊಂಡು ಹೋಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಇದಕ್ಕೆ ಯಾವುದೇ ಒಂದು ಇದು ನಾವೆಲ್ಲ ಅರ್ಜಿ ಕೊಟ್ಟು ಸಾಕಾಗಿ ಹೋಗಿದೆ. ಇಲ್ಲಿ ತನಕ ನಮಗೊಂದು ರಸ್ತೆ ವ್ಯವಸ್ಥೆ ಇಲ್ಲ. ರಸ್ತೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಇದಕ್ಕೆ ನಮ್ಮ ಸೂಕ್ತವಾಗಿ ಒಂದು 8 ಮೀಟ್ರದ್ದು ಒಂದು ರಸ್ತೆ ಮಾಡಿಕೊಡ್ಬೇಕಂತ ನಾವೆಲ್ಲ ಇರೋ ಹತ್ರ ನಾವು ಕೇಳ್ಕೊಳ್ತಾ ಇದ್ದೇವೆ. ಅದರಿಂದ ನಮಗೊಂದು ರಸ್ತೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾನು ಎಲ್ಲ ಇದ್ರ ಹತ್ರ ನಾವು ಕೇಳ್ಕೊತಾ ಇದ್ದೇನೆ. ಈಗ ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದೇನೆ, ಎಲ್ಲ ಮಾಡಿದ್ದೇನೆ. ಆದರೂ ಇಲ್ಲಿ ತನಕ ಯಾವುದೇ ಒಂದು ಮಾಡಿಕೊಡಲಿಲ್ಲ ನಮಗೆ. ಆದರೆ ಶಾಲೆ ಮಕ್ಕಳಿಗೆ ಹೋಗ್ಲಿಕ್ಕೆ ತುಂಬ ತೊಂದರೆ ಆಗ್ತದೆ ಅಂತ ನಾವೀಗ ಅಲ್ಲಿ ಇದು ಮಾಡಿ ಒಂದು 2 ಅಡಿಕೆ ಮರ ಹಾಕಿಬಿಟ್ಟು ನಾವು ಅದಕ್ಕೆ ಶಾಲೆ ಮಕ್ಕಳಿಗೆ ಹೋಗಲಿಕ್ಕೆ ಅದಕ್ಕೆ ಅಡಿಕೆ ಮರದಿಂದ ಆಚೆ ಪಾಸ್ ಮಾಡ್ತಾಯಿದ್ದೇವೆ. ಅದರಲ್ಲಿ ಶಾಲೆ ಮಳೆ ಜಾಸ್ತಿ ಬಂದಿದ್ದರಿಂದ ಅದರಿಂದ ಏನೂ ಶಾಲೆ ಮಕ್ಕಳಿಗೆ ಹೋಗಲಿಕ್ಕೆ ಆಗ್ತಾಯಿಲ್ಲ. ಆ ಮಕ್ಕಳಿಗೆ ಏನೇ ಒಂದು ತೊಂದರೆ ಆದಿದ್ರೂ ಕಡೆ ನೀವೇ ಹೊಣೆ ಆಗ್ತೀರಾ. ಆದ್ದರಿಂದ ನಮಗೆ ಸೂಕ್ತವಾಗಿ ಕೂಡಲೇ ಒಂದು ರಸ್ತೆಯನ್ನು ನಮಗೆ 8 ಮೀಟರ್ ರಸ್ತೆಯನ್ನು ನಮಗೆ ನಿರ್ಮಾಣ ಮಾಡಿಕೊಡ್ಬೇಕಂತ ನಾನು ಎಲ್ಲರ ಹತ್ರ ನಾನು ಕೇಳಿಕೊಳ್ತಾ ಇದ್ದೇನೆ. ಒಟ್ಟಾರೆಯಾಗಿ ವಸ್ತುಸ್ಥಿತಿಯ ಅರಿವಿರದ ಕಾರಣ ಕೆಲವೊಂದು ಯೋಜನೆಗಳಿಗೆ ಬ್ರೇಕ್ ಹಾಕಿರುವುದರಿಂದ ಸಮಸ್ಯೆ ಸೃಷ್ಟಿಯಾಗುತ್ತಿದೆ. ಇನ್ನಾದರೂ ಸರ್ಕಾರ ಕಣ್ಣು ತೆರೆದು ಇಂಥ ಅಗತ್ಯ ಮೂಲಭೂತ ವಿಷಯಗಳಿಗೆ ಸ್ಪಂದಿಸುವ ಮನಸ್ಸು ಮಾಡಿದರೆ ಒಳಿತಾಗಬಹುದು ಎಂಬುದು ನಾಗರಿಕರ ಆಶಯ. ರಾಘವೇಂದ್ರ ಕುಂದಾಪುರ, ಡೈಜಿ ವರ್ಲ್ಡ್ ನ್ಯೂಸ್.